ಈ ಆತೆ ಕಾಲ ಉಳ್ಳ ಮತ್ಮೇನೆ ನನ್ನ ನಿನ್ನ ಈ ಜೋಕುಲ ಸಮಸ್ಯೆ
ಇದು ಅವಳು ಒಂದು ಅಜ್ಜಿಯರ್ ದೇವರು ಅಜ್ಜಿರ ಪ್ರಾಯದ ಪುಲ್ಲರ್ ಸ್ವಲ್ಪ ಅವು ಅಜ್ಜಿಯೇ ಅವಳು ಊಟ ಪುದಾರ ಅದೇ போய் ಅವಳೊಂದು ಅಜ್ಜಿಯರ್ ಬಾರಿ ಕಾರ್ಮಿಕದ ಆ ರೇಖೆ ಹೋದ ಹೊರಗೆ ಅಂದ್ರೆ ಬಾಬಾ ಅಂತಾರ ಭಗವಾನ್ ಬಾಬಾ ಆಗ ಹೋದು ಪ್ರಾರ್ಥನೆ ಮಾಡ್ತೀನಿ ಎಂತ ಸಂತಾನ ಇದ್ದೀನಿ ಆಗ ಪ್ರಾರ್ಥನೆ ಮಾಡ್ತೀನಿ ತಡ ಅಪ್ಪಗನೆ ಕೊರಿಯೇ ಪ್ರಸಾದ ಪ್ರಸಾದ ಕೊರಿಯೇ ನೀನು 1 ವರ್ಷ ಪಾಡ್ಲ ನೀನು 10 ವರ್ಷ ಸಂತಾನ ಹಾಕೊಂಡು ಅಂತೆ ನಮ್ಮೇಲೆ 1 ವರ್ಷ ಪಾಡಿಯರು ಪುಕ್ಕದವರು ಸಣ್ಣ ಜನ್ಮ ಎನ್ನ ಜನ್ಮ ಆಮೇಲೆ ಬಾರಿ ಖುಷಿ ನಾನು ಒಬ್ಬರು ಒಂಜೆ ಅಂಡಲ್ಲ ಆಂಡಕ್ಕ ಬಾರಿ ಖುಷಿ ಊರ್ದಾಗ್ಲಾಗ ಪೂರ ಜೀಪೆ ಜೀಪೆ ಆಂಜನೇಯಗಳ ಗೋಣಿ ಗೋಣಿ ಬೆಲ್ಲ ಬೆಲ್ಲ ತಿಂಡಿಲೇನು ಮಾಡ್ತ ಕೆಲವು ಪ್ರಾಯಗಳಿಗೆ ಅಕ್ಕಿರ ಬೆಲ್ಲ ಅಂತ ಕೂಲಿತ್ತಿಲ್ಲ ಮಲ್ಲೆ ಜಿಂಜೆ ಬಾಯಿಲೆ ಗೊಲ್ಪುಪ್ಪ ಅಂತ ಭಯಾನಕಲ್ಲ ಬರೋ ಅದನ್ನು ಖುಷಿ ಜೀಪೆ ತಿನ್ನೋದು ಮಾತಾಡ ಅದೈತೆ ಅಮ್ಮೇಲೆಗಳೇನು ಪಾತ್ರ ಆಪನ್ನದಲ್ಲ ಬೆಣ್ಪುಟಿಗೆ ಬೇರೆ ಹೋಗ್ಬಿಟ್ಟಿಗೆ ಓದುತ್ತಿಗೆ ಓದರೆ ಒಲ್ಪುಗಳು ಹಾಕೊಂಡ ಪುರುಸೊತ್ತೈತಿ ಅಲ್ಲ ಆ ಇಲ್ಲದ ಅನುಕೂಲ 2 ವರ್ಷ ಬಿದಾಯಿವ್ರಿಗೆ ಪೋಯೆ ಆಟಿ ಮಾಲಿಕದ ಇಲ್ಲಿ ಕಟ್ಟಿ ಅನುಕೂಲ 1 ವರ್ಷ ಪರವ್ರಿಗೆ ಪೋಯೆ ನಾನು ಮುಂದೆ ಭದ್ರಾಚಕ್ರದ ಗಾಡಿಗೆ ತಂದೆ ಒಂದಕ್ಕೇನ ನೀನಡ ದಾದ ಪ್ರಯೋಜನ ಈ ಓದು ಬಣ್ಣ ನಿಂದ ಸಂಪಾದನೆ ಉಂಟ ಸೋಮಾರಿ ವಿಷಯಂದ ಗುಡ್ಡೆ ತಪ್ಪದ್ದಲ್ಲ ಗುರುಮಠ ಹೋಗ್ನ ಸಾಧ್ಯ ಗುಡ್ಡೆಗಾದೆ ಬಾಯ್ ಐದು ತಪ್ಪದ ಅಮ್ಮೇನಾಗ ಎಣ್ಣ ಬೆಚ್ಚ ಬೆಂಪುಜಿ ಹೆಂಗ ಹೋದಲ್ಲ ಹಿಂದಿನ ಬರ್ತಾರೆ ಅವನು ಭದ್ರಾ ಚಕ್ರದ ಒಳಗೆ ಉಂಟದೆ ಅಂತ ಏರ್ ನಂದೇರಿ ನಾಳೆ ನಂದಿ ಅಂತ ನೀರು ನಾಡಿಗೆ ಮಾಡ್ಬೇಕಿಂದ ಎಣ್ಣ ಜಾಗ ಅಂತ ನಾವು ಎಣ್ಣ ಗಾಡಿ ಆರು ಮಂದಿ ಕೊಟ್ಟನೆ ಕಲ್ಪನೆ ಐದು ಮಂಡ್ಯ ಹೆಂಚಿನ ಕೊಲ್ಪುಕೊಂಡು ದೊಂಚು ಅವಸ್ಥೆ ಲಕ್ಕುತಿಗೆ ಎಕ್ಕಿಂತ ದೊಂಚು ನಾನು ಮುಖ ಬೋಲ್ಪು ಪದ್ರಾಡಾರೆ ಒಂಜಿ ಮತ ಲಕ್ಕಿನಾಡ ಪದ್ರಾಡಾರೆ ಒಂಜಿ ಅವನಿಗೆ ಹೆಂಗೆ ಕೊಲ್ಪು ಅಂಡ ಅಮ್ಮ ಅಮ್ಮ ಮನಿ ನಾನು ಏನ್ ಕೊಡ್ತೀಯ ಜೀಪ ಮಂದಿರಿಂದೆಲ್ಲ ಕರೆ ಜೀಪವ ಜೀಪ ಅಪ್ಪೆ ಬಾಪ అంటే ఇతడు తీర్మానం ఇల్లు కొడుకున్న తీర్మానం అల్లిడ ಬೇಲೆ ಅಲ್ಲಿದ ಬೇಲೆ ಕುಟುಂಬದ ಸಂಬಳ ನೂತ ಇರುವಾಗ ಮಾತ್ರ ಏನು ಬೇರೆ ಕೊಕ್ಕಡೆ ನೂತು ಕೊಟ್ಟು ಇರುವ ಎಣ್ಣೆ ಕೊಡ್ತಾರೆ ಇರುವ ಕೊಂಡ ರಮಣದಲ್ಲಿ ಬಂದಾಗ ನೂತು ದುಂಗುರಡಿದ ಮುಗಿದು ಆಯ್ತು ಕೂಡ ಬೇಂಡೆ ಎಟ್ಟು ಸಂಬಳ ನಾನು ಬೇಂಡೆಗೆ ಹೋಗುಂಟ ಬೇರೆ ಈ ಅಲ್ಲಿದ ಊರು ಬೇಂಡೆಗೆ ಹೋಗು ಬೇಂಡೆ ಕೂಡ ಎಟ್ಟೆ ಸಂಬಳ 2,000 2,500 3,000 3,000 ದಿನಕ್ಕೂ ಸಂಬಳ ಹೋಯ್ತು